ಪಶ್ಚಿಮ ಘಟ್ಟಗಳ ಹಸಿರು ಬೆಟ್ಟಗಳ ನಡುವೆ ದಟ್ಟ ಅರಣ್ಯ ಮತ್ತು ಕಪ್ಪು ಬಂಡೆಗಳ ಮಧ್ಯೆ ನೆಲೆಸಿರುವ ಪವಿತ್ರ ಕ್ಷೇತ್ರವೇ ಕಾರಿಂಜೇಶ್ವರ ದೇವಾಲಯ. ನಗರಗಳ ಗದ್ದಲದಿಂದ ದೂರ, ಪ್ರಕೃತಿಯ ಮಡಿಲಲ್ಲಿ ಮೌನವಾಗಿ ನಿಂತಿರುವ ಈ ಸ್ಥಳ ಪ್ರಾಚೀನ ಕಾಲದಿಂದಲೇ ಸಾಧು ಸಂತರನ್ನ ಮತ್ತು ಅನೇಕ ಭಕ್ತರನ್ನ ತನ್ನತ್ತ ಸೆಳೆಯುತ್ತಾ ಬಂದಿದೆ. ಈ ದೇವಾಲಯವನ್ನ ತಲುಪಲು ಕಪ್ಪುಶಿಲೆಯಿಂದ ನಿರ್ಮಿತವಾದ ಸುಮಾರು 100 ಮೆಟ್ಟಿಲುಗಳನ್ನ ಏರಬೇಕು. ಪ್ರತಿ ಮೆಟ್ಟಿಲು ಭಕ್ತರ ಭಕ್ತಿ, ಶ್ರಮ ಮತ್ತು ಆತ್ಮಶುದ್ಧಿಯ ಸಂಕೇತವಾಗಿ ಕಾಣಿಸುತ್ತೆ. ಮೇಲೇರಿದಂತೆ ಮನಸ್ಸು ಹಗುರವಾಗುತ್ತೆ. ಶಿವನ ಸಾನ್ನಿಧ್ಯ ಇನ್ನಷ್ಟು ಸಮೀಪವಾಗುತ್ತೆ. ಪುರಾಣಗಳ ಪ್ರಕಾರ ಪಾಂಡವರು ತಮ್ಮ ವನವಾಸದ ಕಾಲದಲ್ಲಿ ಈ ಪವಿತ್ರ ಕ್ಷೇತ್ರಕ್ಕೆ ಬಂದು ಶಿವನ ಅನುಗ್ರಹಕ್ಕಾಗಿ ತೀವ್ರ ತಪಸ್ಸು ನಡೆಸಿದರು. ಅರ್ಜುನನ ಕಠಿಣ ತಪಸ್ಸಿಗೆ ಮೆಚ್ಚಿದ ಶಿವನು ಇಲ್ಲಿಯೇ ಪ್ರತ್ಯಕ್ಷನಾದನೆಂಬ ಜನಶ್ರುತಿ ಪ್ರಸಿದ್ಧ. ಶಿವಾಲಯದ ಸಮೀಪದಲ್ಲೇ ಪಾರ್ವತಿ ದೇವಿಯ ಸುಂದರ ದೇವಾಲಯವೂ ಕೂಡ ಇದೆ. ಶಕ್ತಿ ಮತ್ತು ಶಿವನ ಸಂಗಮವನ್ನ ಇದು ಪ್ರತಿಬಿಂಬಿಸುತ್ತೆ. ಕಾರಿಂಜ ಕ್ಷೇತ್ರ ಕೇವಲ ದೇವಾಲಯವಲ್ಲ, ಇದು ಭಕ್ತಿ, ಪ್ರಕೃತಿ ಮತ್ತು ಶಿವಶಕ್ತಿಯ ದಿವ್ಯ ಸಂಗಮ.